ತಿರುಗುಬಾಣಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಈ ವಾರದ ನಮ್ಮ ತಿರುಗುಬಾಣದ ಅತಿಥಿ ಸೌಜನ್ಯ ಹೋರಾಟದಲ್ಲಿ ದೊಡ್ಡ ಮಟ್ಟದಲ್ಲಿ ಗುರುತಿಸಿಕೊಂಡಂತವರು ಮತ್ತು ಆ ಒಂದು ಪಟ್ಟಭದ್ರ ಹಿತಾಸಕ್ತಿಗಳಾಗಿರಬಹುದು ಅಥವಾ ಏನು ಪ್ರಭಾವಿಗಳು ಅಂತ ಅವರು ಹೇಳುವಂತ ಆ ಶಕ್ತಿಯ ವಿರುದ್ಧ ನಿಂತು ಜನರ ಬೆಂಬಲವನ್ನ ಪಡೆದುಕೊಂಡಂತವರು ಮಹೇಶ್ ಶೆಟ್ಟಿ ತಿಮರೋಡಿ ಇವತ್ತಿನ ನಮ್ಮ ತಿರುಗುಬಾಣದ ಅತಿಥಿ. ಅವರನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಸೋಲೊಪ್ಪಿಕೊಳ್ತಾ ಇದ್ದಾರಾ? ಪ್ರವಾಹದ ವಿರುದ್ಧ ಈಜೋದಕ್ಕೆ ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ? ಖಂಡಿತ ಇಲ್ಲ. ನಾವು ಪ್ರವಾಹದಲ್ಲಿ ಮುಂದೆ ಹೋಗೋರಲ್ಲ, ಪ್ರವಾಹವನ್ನು ಹಿಂದೆ ವಿರುದ್ಧ ಈಜುವವರು ನಾವು. ಇದು ಏನಲ್ಲ, ಇಲ್ಲಿ ತನಕ ನಾವು ನೋಡಿದ್ದು. ಈಗ ಮೊನ್ನೆಯಿಂದ ಪ್ರಾರಂಭ ಮಾಡಿದ್ದೇವೆ. 2ನೇ ಹಂತದ ಹೋರಾಟ ಮೊನ್ನೆ ಬೆಂಗಳೂರಿನಲ್ಲಿ ನಡೀತು. ಈಗ ನೀವು ಕೇಳುವ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೇನೆ. ನಾನು ಹೇಳೋದು, ನೀವು ಟೈಮ್ ಕೊಡಬೇಕು. ನೀವು ಇಲ್ಲಿ 8 ಗಂಟೆಯಿಂದ 9 ಗಂಟೆ ಇಟ್ಟರೆ ಸಾಕಾಗೋದಿಲ್ಲ. ಯಾಕಂತ ಹೇಳಿದರೆ ಒಂದು 40 ವರ್ಷದ ಇತಿಹಾಸದಲ್ಲಿ ಸಾವಿರಾರು ಕೊಲೆ ಪ್ರಕರಣಗಳ, ಅತ್ಯಾಚಾರಗಳ ಏನೇನಿದಾವೆ ಅದನ್ನು ಹೇಳಬೇಕಾದ್ರೆ ನಮ್ಮ ಹತ್ರ, ಅದಕ್ಕೆ ನಮ್ಮ ಹತ್ರ ದಮ್ ಬೇಕು. ಆ ದಮ್ ನಮ್ಮ ಹತ್ರ ಇದೆ. ನೀವು ಕೇಳುವ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೇವೆ ನಾವು, ಅಷ್ಟು ತಾಕತ್ತಿದೆ. ಅಂದ್ರೆ ಹೋರಾಟದ ಕಾವು ಇಳಿಯೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಕಾಂಪ್ರಮೈಸ್ ಆದ್ರ ಮಹೇಶ್ ಶೆಟ್ರು? ಇಲ್ಲ, ಖಂಡಿತ ಇಲ್ಲ. ಯಾಕಂತ ಹೇಳಿದ್ರೆ ಕಾಂಪ್ರಮೈಸ್ ಆಗೋದು ಯಾರ ಹತ್ರ ಆಗೋದು? ಪ್ರಭಾವಿಗಳ ಜೊತೆ. ನೀವು ಹೇಳ್ತಾ ಬಂದಂತ ಪ್ರಭಾವಿಗಳ ಜೊತೆ. ನಾನು ಹೇಳ್ತೇನೆ, ನಮ್ಮಿಂದ ದೊಡ್ಡದಾದ ಪ್ರಭಾವಿಗಳು ನಮ್ಗೆ ಯಾರು ಇಲ್ಲ. ದುಡ್ಡಿನ ಮದದಲ್ಲಿ ತೇಲಾಡ್ತವ್ರು ಅವರನ್ನು ಪ್ರಭಾವಿ ಅಂತ ಹೇಳೋದಿಲ್ಲ. ದುಡ್ಡಿನ ಮದದಿಂದ ಎಲ್ಲವನ್ನು ಮುಚ್ಚಿಸಿ ಆಗ್ತದೆ ಅನ್ನುವಂಥದ್ದು ಅವ್ರ ತಲೆಯಲ್ಲಿದ್ದರೆ ಖಂಡಿತವಾಗಿ ತೆಗಿಬೇಕು. ಯಾಕಂತ ಹೇಳಿದ್ರೆ ಇನ್ನು ಮುಂದಿನ ಹೋರಾಟ ನಮ್ದು ಹೇಗೆ ಇರ್ತದೆ ಅಂತ ಹೇಳಿದ್ರೆ, ಸ್ವತಂತ್ರವಾಗಿ ಪ್ರಜಾಪ್ರಭುತ್ವ ವೇದಿಕೆಯಿಂದಲೇ ಹೋರಾಟ. ನಾವು ಈ ಚಿಲ್ಲರೆ ಪಳ್ಳರೆ ಜನಗಳನ್ನು ಇಟ್ಕೊಂಡು ಹೋರಾಟ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ನಮಗೆ ಬುದ್ಧಿಗೆ ಬಂದಾಗೆ ಆಗಿದೆ ಈಗ, ಅದಕ್ಕೋಸ್ಕರ ಮಾಡೋದಿಲ್ಲ ಅಂತ ಹೇಳೋದು. ಪ್ರಜಾಪ್ರಭುತ್ವ ವೇದಿಕೆಯಿಂದ ಇನ್ನು ಮುಂದಾಗುವಂತಹ ಹೋರಾಟ ಯಾವ ರೀತಿ ಆಗ್ತದೆ ಅಂತ ಹೇಳಿದ್ರೆ, ಈ ಸರ್ಕಾರ, ಈ ಅಧಿಕಾರಿ ವರ್ಗ, ಈ ಕಾನೂನು ಕಣ್ಣು ಬಿಚ್ಚಿ ನೋಡ್ಬೇಕು. ಕಳೆದ ಬಾರಿ ಸಿಕ್ಕಂತ ಬೆಂಬಲ ಈ ಬಾರಿ ಸಿಗಬಹುದು ಅಂತ ಅನಿಸ್ತದೆ. ಯಾಕಂತ ಹೇಳಿದ್ರೆ ಇವತ್ತು ರಸನಾದಂತ ಪರಿಸ್ಥಿತಿ ಇದೆ. ಇಲ್ಲ, ಇವತ್ತು ಎಷ್ಟು ಲಕ್ಷಾಂತರ ಜನ ಅಂತ ಹೇಳಿದ್ರೆ ಅದರ ವಿಷಯ ಬೇರೆ ಉಂಟು. ಅದು ನಾವು ಈಗ ಬಾಯಲ್ಲಿ ಹೇಳೋದಿಲ್ಲ, ನಾವು ಬಾಯಲ್ಲಿ ಮಾತಾಡೋರಲ್ಲ, ನಾವು ಕೈಯಲ್ಲಿ ಮಾಡಿ ತೋರಿಸೋರು. ನಾವು ಅದನ್ನು ಮಾಡಿದ್ದೇವೆ, ನಾವು ಇನ್ನು ಮುಂದಕ್ಕೂ ಮಾಡ್ತೇವೆ. ಯಾಕಂತ ಹೇಳಿದರೆ ನಾವು ಬಾಕಿಯವರಿಗೆ ಡೀಲ್ ಮಾಡಿಕೊಂಡು ನಾವು ಬದುಕುವವರಲ್ಲ. ಡೀಲ್ ಮಾಡೋದಾದ್ರೆ ಯಾವತ್ತೂ ಡೀಲ್ ಆಗ್ತಿತ್ತು, ನಮ್ದು ಡೀಲ್ ಆಗ್ತಿತ್ತು. ನಾವು ಇಲ್ಲಿ ಕೂತ್ಕೊಂಡು ಮಾತಾಡ್ಲಿಕ್ಕಿರ್ಲಿಲ್ಲ. ಅದು ಇದೆ ಇದರಲ್ಲಿ. ಡೀಲ್ ಅಂತ ಹೇಳಿದ್ರೆ 2 ಇದೆ. ನಮ್ಮನ್ನು ಡೀಲ್ ಆಗಿ ಮುಗಿಸ್ತಿದ್ರು, ಇನ್ನು ಬೇರೆ ರೀತಿಯಲ್ಲಿ ನಮ್ಮನ್ನು ಡೀಲ್ ಮಾಡ್ತಾ ಇದ್ರು. ಎಲ್ಲದೂ ಇದೆ. ಅಂದ್ರೆ ಮಹೇಶ್ ಶೆಟ್ಟಿ, ಇಲ್ಲಿ ಒಂದು ಪ್ರಶ್ನೆ ಬರ್ತದೆ. ಮೊನ್ನೆ ನೀವು ಬೆಂಗಳೂರಿನಲ್ಲಿ ಒಂದು ಸುದ್ದಿಗೋಷ್ಠಿ ಮಾಡಿದ್ರಿ. ಸಿಬಿಐ ತನಿಖೆ ಆಗ್ತಾ ಇದೆ, ಮಹೇಶ್ ಶೆಟ್ರು ಅಪಸ್ವರ ತೆಗಿತಾ ಇದ್ದಾರೆ. ಯಾಕೆ? ಮೊನ್ನೆ ಮತ್ತೊಬ್ರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು, ಸಿಬಿಐ ತನಿಖೆ ಬಹಳ ಚೆನ್ನಾಗಿ ಹೋಗ್ತಿದೆ, ಏನು ಸಮಸ್ಯೆಯೂ ಇಲ್ಲ ಅಂತ. ಮಹೇಶ್ ಶೆಟ್ರಿಗೆ ಮಾತ್ರ ಅಪಸ್ವರ ಕಾಣ್ತಾ ಇದೆ. ನಮ್ಗೆ ಅಲ್ಲೇ ಡೌಟ್ ಕಾಣೋದು. ಯಾಕೆ ಅನ್ನುವಂತ ಅಲ್ಲೇ ಡೌಟ್ ಕಾಣೋದು. ನೋಡಿ, ಮೊನ್ನೆ ಆ ಪ್ರಭಾವಿ ವ್ಯಕ್ತಿಗಳು ಯಾರು ಮುಂಡಾಸುದಾರಿಗಳಿದ್ದಾರೆ, ಅವರೊಬ್ರು ಮ್ಯಾನೇಜರು ಮೊನ್ನೆ ಒಂದು NR ಉಡುಪ ಅಂತ ಹೇಳಿ ಒಂದು ಪತ್ರಿಕೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನೋಡಿದೆ ನಾನು. ಸಿಬಿಐ ತನಿಖೆ ಚೆನ್ನಾಗಿ ಹೋಗ್ತಾ ಇದೆ. ಸಿಬಿಐ ತನಿಖೆ ಚೆನ್ನಾಗಿ ಹೋಗ್ತಾ ಇದೆ. ಅಲ್ಲಿ ಮತ್ತೆ ಅದರಲ್ಲಿ ಏನು ನಿಷ್ಪಕ್ಷಪಾತವಾದ ತನಿಖೆ ನಡೀತಿದೆ, ಬಹಳ ಆಳವಾಗಿ ನಡೀತಾ ಇದೆ. ಅರೆ ಯಾರು ಸಿಬಿಐ ಮುಖ್ಯಸ್ಥರು ಯಾರು? ಈ ಪ್ರಭಾವಿ ಮುಂಡಾಸುದಾರಿಗಳನ್ನುವಂಥ ಒಂದು ಭಾವನೆ ಉಂಟು ನಮ್ಮಲ್ಲಿ, ಭಾವನೆ ಉಂಟು. ಇದು ಯಾಕಂತ ಇದನ್ನೆಲ್ಲ ತಿಳ್ಕೊಂಡು ಸಿಬಿಐಯಿಂದ ಏನು ಮಾಡ್ಲಿಕ್ಕಾಗೋದಿಲ್ಲ, ಯಾರು ಬಂದರೂ ಏನು ಮಾಡ್ಲಿಕ್ಕಾಗೋದಿಲ್ಲ, ಯಾವ ಸರ್ಕಾರವು ಬಂದರೂ ಏನು ಮಾಡ್ಲಿಕ್ಕಾಗೋದಿಲ್ಲ. ಎಲ್ಲ ನಮ್ಮ ಮುಷ್ಟಿಯೊಳಗೆ ಇದ್ದಾರೆ. BJP ಅವರು ಬರಲಿ, ಕಾಂಗ್ರೆಸ್ನವ್ರು ಬರಲಿ, ಕಮ್ಯುನಿಸ್ಟ್ನವ್ರು ಬರಲಿ, ಯಾರು ಬಂದರೂ ನಮ್ಮ ಮುಷ್ಟಿಯೊಳಗೆ ಇರುವಂಥದ್ದನ್ನು ಅಂತ ಹೇಳುವ ಉಡಪೆ ಮಾತುಗಳನ್ನೇ ಇಟ್ಕೊಂಡು ನಾನು ಮೊನ್ನೆ ಬೆಂಗಳೂರಿಗೆ ಹೋಗಿರುವಂಥದ್ದು. ಈ ಸಲದ ಹೋರಾಟದಲ್ಲಿ ನ್ಯಾಯ ಸಿಗುವ ತನಕ ನಮ್ಮದು ಹೋರಾಟ ಇರ್ತದೆ. ಆ ಹೋರಾಟ ಯಾವ ರೀತಿಯಲ್ಲಿ ಇರ್ತದೆ ಅಂತ ಹೇಳಿದ್ರೆ, ಅದು ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ಮಾಡಿ ತೋರಿಸೋರು ನಾವು. ಅಂದ್ರೆ ಮಹೇಶ್ ಶೆಟ್ರೆ, ಬಹುಶಃ ಸಿಬಿಐ ಅನ್ನುವಂಥದ್ದು ದೇಶದ ಸರ್ವೋಚ್ಚ ತನಿಖಾ ಸಂಸ್ಥೆ. ಅದರ ಮೇಲೆ ನಂಬಿಕೆ ಇಲ್ಲ ಅಂತ ಆದ್ರೆ ಮತ್ತೆ ಅಮೆರಿಕದಿಂದ CIA ಬಂದು ನೋಡಿ ಸ್ವಾಮಿ, ಸಿಬಿಐ ಇರ್ಲಿ, ಸಿಬಿಐ ಯಾರ ಅಂಡರ್ ಅಲ್ಲಿ ಇರೋದು? ಕೇಂದ್ರ ಸರ್ಕಾರದ ಅಂಡರ್. ಯಾರಿಗೋ ಒಬ್ಬ ಹುಟ್ಟಬೇಕಾದ್ರೆ ಅವನಿಗೊಂದು ಅಪ್ಪ ಅಂತ ಬೇಕು, ಒಂದು ಅಮ್ಮ ಅಂತ ಬೇಕು. ಇಂಥವನಿಗೆ ಹುಟ್ಟಿದ್ದು, ಇಂಥವಳು ಎತ್ತಿದ್ದು, ಸರಿ ತಾನೆ? ಸಿಬಿಐಗೂ ಕೇಳುವವರಿದ್ದಾರೆ. ಇಲ್ಲಿ ಕೇಳುವವರನ್ನೇ ಇಟ್ಕೊಂಡ್ರೆ ಯಾರಾದ್ರೂ ಹೋಗಿ ನಮಗೆ ಗೊತ್ತಿದೆ. ಉದಾಹರಣೆಗೆ ಧರ್ಮಸ್ಥಳದಂಥ ಒಂದು ಆ ಕ್ಷೇತ್ರದಲ್ಲಿರುವಂಥ ಏನು ಮುಂಡಾಸುದಾರಿಗಳಿದ್ದಾರ, ಇಲ್ಲಿಂದ ಹಿಡಿದು ಡೆಲ್ಲಿ ತನಕ ಎಲ್ಲರನ್ನ ಇಟ್ಕೊಂಡವರು. ಉದಾಹರಣೆಗೆ ನಾವು ರಾಹುಲ್ ಗಾಂಧಿ ಇವರೇನಿಲ್ಲಿ ಯೋಜನೆ ಮಾಡ್ತಾ ಇದ್ದಾರೆ, ಅದೇ ಯೋಜನೆಯಲ್ಲಿ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ.
ಇದು ಯಾರು ನಮ್ಮ ಇವತ್ತಿಗೆ ಸರ್ಕಾರ ಬದಲಾಗಿದೆ. ಮಹೇಶ್ ಶೆಟ್ಟಿ ತಿಮ್ಮರೊಡಿ ಅವರು ಬಹಳ ಪ್ರೀತಿಸುವಂತ ನರೇಂದ್ರ ಮೋದಿ ಅವರು ಈಗ ಪ್ರಧಾನಮಂತ್ರಿಗಳು. ನೋಡುವ ಏನ್ ಮಾಡ್ತಾರಂತೇಳಿ. ನೋಡಿ, ನಾವು ರಾಜ್ಯಕ್ಕೆದವರನ್ನು ನಂಬಿ ಹೋಗೋರಲ್ಲ. ನಾನು ಪ್ರಥಮತವಾಗಿ ನನ್ನ ಹೋರಾಟ ಏನು ಅಂತ ಹೇಳಿದ್ರೆ CBI ತನಿಖೆ ನಾವು ಕೇಳಲೇ ಇಲ್ಲ. ನೀವು ನನ್ನ ಅಲ್ಲೇ ಪ್ರಶ್ನೆ ಇರುವಂತದ್ದು, ಸರ್ವೋಚ್ಚ ನ್ಯಾಯಾಲಯದ ಸುಪರ್ದಿಯಲ್ಲಿ CBI ತನಿಖೆ ಆಗಬೇಕು ಅಂತ ಒಂದು ಬೇಡಿಕೆ ಇಟ್ಟಿದ್ರಿ. ಕಾಂಪ್ರಮೈಸ್ ಆದದ್ದು ಯಾಕೆ? ಹಾಗಾದ್ರೆ ಕಾಂಪ್ರಮೈಸ್ ಆಗ್ಲಿಲ್ಲ. ಅರೆ, ಒಂದು ಯಾರಾದ್ರೂ ಒಬ್ಬ ಕೆಲಸ ಮಾಡ್ತಾನಂತ ಎಷ್ಟು ಮಾಡ್ತಾನಂತ ನೋಡ್ಬೇಕು ಅವನು. ಅಲ್ಲಿಂದ ಏನ್ ಸಿಗ್ತದೆ ನಮಗೆ ಅಂತೇಳಿ. ಖಂಡಿತ ಇಲ್ಲಿ ಸಿಗುವುದಿಲ್ಲ ಅನ್ನೋದಿಲ್ಲ, ಸಿಗುವುದಿಲ್ಲ. ಇದನ್ನು ಯಾರು ಮಾಡಿಸ್ಬೇಕು? ಈ ರಾಜ್ಯಕ್ಕೆ ವ್ಯಕ್ತಿಗಳು ಮಾಡಿಸ್ಬೇಕು. ನಾವಲ್ಲ ಮಾಡೋದು. ನಾವು ಮಾಡಿದ್ರೆ ಏನಾಗ್ತದೆ? ನೈತಿಕ ಪೊಲೀಸ್ಗಿರಿ. ಅದಕ್ಕೋಸ್ಕರ ನಾವು ಕೈ ಹಾಕ್ಲಿಕ್ಕೆ ಹೋಗುದಿಲ್ಲ. ಈಗ ನಿಮಗೆ CBI ತನಿಖೆಯ ಬಗ್ಗೆ ಅಪಸ್ವರ ಯಾಕೆ? ನೋಡಿ, ಇವತ್ತಿನೊಂದು ಉದಯವಾಣಿ ಪೇಪರ್ ತೆಗೆದು ನೋಡಿ. ಕಾಸರಗೋಡಿನಲ್ಲಿ ಒಂದು CBI ತನಿಖೆ ನಡೀತಿದ್ದು. ಏನಾಯ್ತು? ಇವತ್ತಿನ ಪೇಪರ್ ನಾನು ಬಾಕಿ ಹೇಳೋದಿಲ್ಲ. ಇಂಥ 1000 ಉದಾಹರಣೆ ಇದೆ. CBI ಇಂದಲೂ ಮುಚ್ಚಿ ಹೋಗುವಂತ ಕೇಸುಗಳಿದ್ದಾವೆ, ಸಾವಿರಾರು ಆಗಿದೆ. ಇದು ನಮಗೆ ಗೊತ್ತಿರುವಂಥದ್ದು. ಅದಕ್ಕೋಸ್ಕರ ನಾವು ಪ್ರಥಮತವಾಗಿ ನಮ್ದು ಹೋರಾಟ, ಪ್ರಜಾಪ್ರಭುತ್ವ ವೇದಿಕೆಯ ಹೋರಾಟ ಏನು ಅಂತ ಹೇಳಿದ್ರೆ, ನೇರವಾಗಿ ಸುಪ್ರೀಂ ಕೋರ್ಟಿನ ಸುಪರ್ದಿಯಲ್ಲಿಯೇ ತನಿಖೆ ಆಗಬೇಕು. ನಮ್ದು ಈಗಲೂ ಹೋರಾಟ. ಯಾಕಂತ ಹೇಳಿದ್ರೆ ನಾವು ನೋಡಿ, PL ಹಾಕ್ಬೇಕಾದ್ರೆ ಏನು ಇದು ಕಡ್ಲೆಪುರಿ ಕಾಗದ ಇಟ್ಕೊಂಡು ಕೊಂಡೋಗಿ ಅಲ್ಲಿ ಸುಪ್ರೀಂ ಕೋರ್ಟ್ಲಿಕ್ಕೆ ಕೊಡ್ಲಿಕ್ಕೆ ಆಗೋದಿಲ್ಲ. ನಾವು ನೋಡಿ ಕೇಳ್ತಾ ಇದ್ದೇವೆ. ನಮ್ಗೆ 472 ಅಸಹಜ ಸಾವು ಆ ಭಾಗದಲ್ಲೆಲ್ಲ 10 ವರ್ಷದಲ್ಲಿ ಧರ್ಮಸ್ಥಳ ಗ್ರಾಮದೊಳಗೆ ಆಗಿರುವಂತದ್ದು. ಅದನ್ನು ಕೊಡಿ ನಮ್ಗೆ ಅಂತ ಕೇಳ್ತಾ ಇದ್ದೇವೆ ನಾವು ಸರ್ಕಾರಕ್ಕೆ, ಅಧಿಕಾರಿಗಳಿಗೆ ಕೇಳ್ತಾ ಇದ್ದೇವೆ. ಒಂದು 30 ಫೈಲ್ ಕೊಟ್ಟಿದ್ದಾರೆ. 20,000 ರೂಪಾಯಿ ಕಟ್ಟಿದ್ದೇವೆ ನಾವು AC ಆಫೀಸಲ್ಲಿ. ಇಷ್ಟು ತನಕ ಫೈಲ್ ಕೊಡ್ಲಿಲ್ಲ. ಹೇಗೆ PL ಹಾಕುದು ನಾವು? ನಾನು ಇದಕ್ಕೆ ಸೇರಿಸು ಅಂತ ಕೇಳ್ತೇನೆ. ಈಗ CBI ಸುಪರ್ದಿಯಲ್ಲಿ, ಸುಪ್ರೀಂ ಕೋರ್ಟ್ನ ಸುಪರ್ದಿಯಲ್ಲಿ ಆಗಬೇಕು ಅಂತ ಹೇಳಿದಂಥದ್ದು. ಇಲ್ಲಿ ನಿಮ್ಮ ವಿರೋಧಿಗಳೊಂದು ಆರೋಪವನ್ನು ಮಾಡ್ತಾ ಇರುವಂತದ್ದು, ಸೌಜನ್ಯನ ಹೆಸರನ್ನ ಹೇಳಿ ಮಹೇಶ್ ಶೆಟ್ರು ಫಂಡ್ ಕಲೆಕ್ಟ್ ಮಾಡಿದ್ದಾರೆ, ಆ ದುಡ್ಡನ್ನು ಅವರು ಗುಳುಂ ಮಾಡಿದ್ರು ಅನ್ನುವಂಥದ್ದೊಂದು ಆರೋಪ. ಏನ್ ಹೇಳ್ತೀರಿ? ನಾನೊಂದು ಮಾತು ಹೇಳ್ತೇನೆ. ಸೌಜನ್ಯನ ಹೆಸರು ಹೇಳ್ಕೊಂಡು ದುಡ್ಡು ಮಾಡಿದ್ದೇವೆ ನಾವು. ಅರೆ, ದುಡ್ಡು ಮಾಡಿದ್ದೇವೆ. ಒಂದು ಹೋರಾಟ ನಿಮ್ಮ ಹೋರಾಟದ ಜೊತೆಗೆ ಇದ್ದಂತವ್ರು ಆರೋಪವನ್ನು ಮಾಡ್ತಾರೆ. ಕಮ್ಯುನಿಸ್ಟರು ಮಾಡ್ತಾ ಇರುವಂತ ಆರೋಪ ಇದು. ಅರೆ, ನಿಷ್ಠೆಯೇ ಇಲ್ಲದವರಿಗೆ ನಾವು ಮಾತಾಡ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಲೆವೆಲಲ್ಲಿ ಇದ್ದವರನ್ನು ನಾವು ಗುರುತಿಸ್ಕೊಂಡು ಹೋಗ್ಬೇಕು. ನಮ್ಮ ಲೆವೆಲಲ್ಲಿ ಇದ್ದವರನ್ನು ನಾವು ಅದರ ಬಗ್ಗೆ ಕಮೆಂಟ್ಸ್ ಕೊಡ್ತಾ ಹೋದ್ರೆ ನಮ್ದು ಕೆಲಸ ಬೇರೆ, ನಮ್ದು ಉದ್ದೇಶ ಬೇರೆ, ನಮ್ದು ಹೋರಾಟ ಬೇರೆ. ಇಲ್ಲಿ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಸತ್ಯ, ನ್ಯಾಯ, ನಿಷ್ಠೆ, ನಿಸ್ವಾರ್ಥ ಸೇವೆಯಲ್ಲಿ ನಾವು ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಹೊರಟವರು ನಾವು. ಅದಕ್ಕೆ ಈ ಚಿಲ್ಲರೆ ಜುಜುಬಿಗಳು ಅವರು ಇವರು ದುಡ್ಡು ಹೋಯ್ತು ಅಂತ ಕೇಳ್ತಾ ಇದ್ದಾರೆ ಮಹೇಶ್ ಶೆಟ್ಟರ್ ಹತ್ರ. ಅರೆ ಕೇಳಿಯಪ್ಪ, ಅವ್ರಾಗೆ ನಾವೇನು ಹುಡುಗಿಯ ಮನೆಗೆ ಹೋಗಿ ನಮ್ಗೆ ಅಲ್ಲಿ ಏನೋ ಅಲ್ಲಿ ಒಂದು ಇದು ಮಾಡ್ತಿದ್ದೆ, ಮನೆ ಕಟ್ಟಿಗೆ ದುಡ್ಡು ಕೊಡಿ, ಎಲೆಕ್ಷನ್ ಬಂದಾಗ ಅವ್ರ ಹತ್ರ 5,000 10,000 ಕಾಗದ ಪ್ರಿಂಟ್ ಮಾಡಿಸ್ಕೊಳ್ಳೋದು, ಖಾಲಿ ಪೇಪರ್ಗೆ ಸೈನ್ ಹಾಕೊಂಡು, ಅದನ್ನು ನಾವು ಮಾಡ್ಲಿಕ್ಕೆ ಹೋಗ್ಲಿಲ್ಲ ಇಷ್ಟ ತನಕ. ಯಾಕಂತ ಹೇಳಿದ್ರೆ ನಮ್ದು ಉದ್ದೇಶ ಇರುವಂಥದ್ದು ಸತ್ತಂತ ಹುಡುಗಿಗೆ ನ್ಯಾಯ ಸಿಗ್ಬೇಕು ಅನ್ನುವಂಥದ್ದು. ಬರೇ ನಾವು ಸೌಜನ್ಯ ಇದಕ್ಕೋಸ್ಕರ ಅಲ್ಲ, ಈಗ ನಡೆಯುತ್ತಿರುವಂಥ ಅತ್ಯಾಚಾರ ಪ್ರಕರಣಗಳ ಬಗ್ಗೆ ಅವ್ರು ನಮ್ಮನ್ನು ಕರೆದ್ರೆ ನಾವು ಅಲ್ಲಿ ಹೋಗಿ ಹೋರಾಟವನ್ನು ಮಾಡ್ತೇವೆ, ಅಲ್ಲಿ ವೇದಿಕೆಯನ್ನು ಸಿದ್ಧ ಮಾಡ್ತೇವೆ. ಅಲ್ಲಿ ಎಲ್ಲ ಕಡೆಗಳು ಎಲ್ಲಿ ಅತ್ಯಾಚಾರ ಇದಾಗ್ತದೆ ಅಲ್ಲಿ. ಮಹೇಶ್ ಶೆಟ್ಟಿ ಇತ್ತೀಚಿನ ಬೆಳವಣಿಗೆಯನ್ನು ಗಮನಿಸಿದ್ರೆ ಮಹೇಶ್ ಶೆಟ್ಟರ ಹೋರಾಟ ಏನು ದೊಡ್ಡ ಮಟ್ಟದಲ್ಲಾಗಿತ್ತು, ಅದನ್ನು ಒಡೆಯುವಂತ ಪ್ರಯತ್ನಗಳಾಗ್ತಾ ಇದ್ದಾವೆ, ಒಗ್ಗಟ್ಟನ್ನು ಒಡೆಯುವಂತ ಪ್ರಯತ್ನಗಳಾಗ್ತಾ ಇದ್ದಾವೆ. ಅದಕ್ಕೊಂದು ಪತ್ರಿಕೆಯೂ ಕೂಡ ಸಾಕ್ಷಿ ಆಗ್ತಾ ಇದೆ, ವೇದಿಕೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ನೋಡಿ, ನಮಗೆ ಸ್ವಾತಂತ್ರ್ಯದ ಮೊದಲು ಕೂಡ ಬ್ರಿಟಿಷರು ಮಾಡಿದ್ದು ಅದನ್ನೇ. ನಾನು ಆವತ್ತಿಂದ ಹೇಳ್ತೇನೆ, ಈ ಮುಂಡಾಸುದಾರಿಗಳು ಬ್ರಿಟಿಷರು ಬಿಟ್ಟು ಹೋಗಿರುವಂಥ ಒಂದು ತುಣುಕು. ನಾನು ಹೇಳ್ತೇನೆ, ಪೂಜ್ಯ ಭಾವನೆಯಿಂದ ನಾನು ಹೇಳಬೇಕಾದ್ರೆ, ನಾನು ಭಾಳ ಸಣ್ಣದೇ ಆಗಿರುವುದರಿಂದ ನನ್ನ ತಂದೆ ತಾಯಿಯವರು ನಮ್ಮ ಮನೆಗೂ ಮಾನ್ಯ ವೀರೇಂದ್ರ ಹೆಗ್ಡೆರನ್ನು ಕರೆಸಿದ್ದೇವೆ ನಾವು, ಸನ್ಮಾನ ಮಾಡಿದ್ದೇವೆ. ನಮ್ಮ ಮನೆಯಲ್ಲಿ ಗೌರವ ಕೊಡ್ತಿದ್ದೆವು, ನಾವು ಕಾಲಿಗೆ ಬೀಳ್ತಿದ್ದೆವು ಅವರಿಗೆ. ನಾನು ಹೇಳುವಂಥದ್ದು ಇವತ್ತೆಲ್ಲ ಹೇಳ್ತಾ ಇದ್ದಾರೆ, ಒಂದು ಅಷ್ಟು ದೊಡ್ಡ ಒಂದು ವ್ಯಕ್ತಿಯ ಬಗ್ಗೆ ನೀವು ಮಾತಾಡ್ತೀರಿ, ಕೀಳು ಮಟ್ಟದಲ್ಲಿ ಮಾತಾಡ್ತೀರಿ, ನೀವು ತೇಜೋವಧೆ ಮಾಡ್ತೀರಿ. ನಾನು ಎಲ್ಲೂ ತೇಜೋವಧೆ ಕೀಳರಿಮೆಯಿಂದ ಮಾತಾಡಲಿಲ್ಲ. ಯಾವತ್ತು ಕಳೆದ ಈ ಒಂದು ಇದರಲ್ಲಿ TV9 ನಾನು ಮಾತಾಡುವಾಗ ನನ್ನನ್ನು ಸಂಬೋಧನೆ ಮಾಡುವಾಗ, ಕೀಳು ಮಟ್ಟದ ಸಂಬೋಧನೆ ಮಾಡುವಾಗ ನನ್ನ ಎದುರುಗಡೆ ನಾನು ಅದೇ ರೀತಿ ಸಂಬೋಧನೆ ಮಾಡೋದು. ಅದು ನನ್ನ ಧರ್ಮ. ಅದು ಗೌರವ ಕೊಡಬೇಕು, ತೆಗೆದುಕೊಳ್ಬೇಕು. ಗೌರವ ಕೊಟ್ಟು
ಗೌರವ ತಗೊಳ್ಬೇಕು. ಇಂಥವರಿಂದ ನಾವು ಪಾಠ ಕಲಿಬೇಕಂತಿಲ್ಲ. ನಾನು ಅವರಿಗೆ ಭಾಳ ಗೌರವದಿಂದ ನಾನು ಹೇಳುವಂಥದ್ದು. ಮಾತನಾಡುವ ಮಂಜುನಾಥ ಅಂತ ಹೇಳ್ತಿದ್ರು, ನಾವು ಅವರ ಕಾಳಿಗೆ ಬೀಳ್ತಿದ್ದವ್ರು. ನಮಗೇನು ಅವ್ರ ಮೇಲೆ ದ್ವೇಷ ಇಲ್ಲ. ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ದೇವರು ಅಂತ ಹೇಳಿದರೆ ಮಾತನಾಡುವ ಮಂಜುನಾಥ. ನಾವು ವೀರೇಂದ್ರ ಹೆಗ್ಡೆ ಅವ್ರ ಹತ್ರ ಮಾತನಾಡುವ ಮಂಜುನಾಥ ಅಂತಲೇ ಹೇಳಿಯೇ ಸಂಬೋಧನೆ ಮಾಡ್ತಾ ಅವರಿಗೆ ಸಾಷ್ಟಾಂಗ ಅಡ್ಡ ಬೀಳ್ತಾ ಇದ್ದವರು. ಒಂದು ವೇಳೆ ನಾವು ಇಷ್ಟು ದೊಡ್ಡ ಹೋರಾಟವನ್ನು ಹುಟ್ಟಾಕಿ ಅವರ ತೇಜೋವಧೆ ಮಾಡ್ತಾ ಇದ್ದೇವೆ ನಾವು, ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ದೇವರ ತೇಜೋವಧೆ ನಾವು ಮಾಡ್ತಾ ಇದ್ದೇವೆ ಆಗುವುದಾದರೆ, ನನ್ನ ನಾಲಿಗೆ ಕಳೆದ 6 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀನಿ ಇವರು ವಿರುದ್ಧ. ನಾನು ಯಾಕೆ ನನ್ನ ನಾಲಿಗೆಯನ್ನು ಮಾತನಾಡುವ ಮಂಜುನಾಥ ಇಷ್ಟ ತನಕ ನಿಲ್ಲಿಸ್ಬೇಕಲ್ಲ? ಆ ದೇವರ ಮೇಲೆ ನಮಗೆ ಭಕ್ತಿ ಇದೆ ಅಲ್ಲ, ಆ ದೇವರ ಮೇಲೆ ನಮಗೆ ನಂಬಿಕೆ ಇದೆ ಅಲ್ಲ, ಕೋಟ್ಯಾಂತರ ಭಕ್ತರು ಬರ್ತಾರಲ್ವಾ, ಅಲ್ಲಿ ಏನಾದರೂ ನೆನೆಸ್ಕೊಂಡ್ರೆ ಸಿಗ್ತದೆ. ಅರೆ ನಮಗೆ ನಾವು ಅನ್ಯಾಯ ಮಾಡಿದ್ದಾಗಿದ್ದರೆ ನಮಗೆ ಯಾಕೆ ಇಷ್ಟು ವರ್ಷದಿಂದ ದೇವರು ನಮ್ಮನ್ನು ಯಾಕೆ ಈ ರೀತಿಯಲ್ಲಿ ಇಟ್ಕೊಂಡಿದ್ದಾನೆ? ನಾವು ಯಾವತ್ತೂ ಸಣ್ಣದಾಗಲಿಲ್ಲ. ಸೌಜನ್ಯನ ಹೋರಾಟದಿಂದ ನಾವು ಬೆಳೀತಾ ಬರ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಆ ದೇವರು ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಎಸ್ ಮಹೇಶ್ ಶೆಟ್ರು, ನಿಮ್ಮಲ್ಲಿ ಇನ್ನಷ್ಟು ಮಾತಾಡೋದಕ್ಕಿದ್ರೆ ಅದಕ್ಕಿಂತ ಮೊದಲು ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ತೇನೆ. ಮಹೇಶ್ ಶೆಟ್ರು ಮಾತಾಡ್ತಾ ಇದ್ದಾರೆ. ಮಹೇಶ್ ಶೆಟ್ರಲ್ಲಿ ಇನ್ನೊಂದು ಕ್ಲಾರಿಫಿಕೇಶನ್ ನನಗೆ ಬೇಕಾಗಿರುವಂಥದ್ದು, ಬಿಜೆಪಿಗೆ ಸಪೋರ್ಟ್ ಯಾಕೆ ಮಾಡಿದ್ರು ಈ ಚುನಾವಣೆಯಲ್ಲಿ ಅನ್ನುವಂಥದ್ದು. ಸೊ ಅದರ ರಿಯಾಕ್ಷನ್ ಅನ್ನು ಕೂಡ ಪಡ್ಕೊಳ್ತೇನೆ. ಆದರೆ ಅದಕ್ಕಿಂತ ಮೊದಲೊಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.